ಗುಣೇಂದ್ರ ನಂದಿನಿ ಇವೆಯೂರು ಮೀರೆ ಪದ್ಮಗಂಧಿನಿ ನಾದಿನಿ ಚಕ್ರದಂತೆ ಸುತ್ತುತ್ತಿರುವಂತಹ ಈ ಪ್ರಪಂಚದಲ್ಲಿ ಯೋಗ್ಯ ತಂದೆ ತಾಯಿಯಂದಿರಿಗೆ ಮಕ್ಕಳಾಗಿ ಜನಿಸಬೇಕಿದ್ರೆ ಪೂರ್ವ ಜನ್ಮದ ಪುಣ್ಯ ಬೇಕು ಅಂತ ಹೇಳ್ತಾರೆ. ಸತ್ಯ ನೋಡಿದೀಯಾ? ವೀರಪುರ ಇದು. ಗುಣವರ್ಮನ ಮಕ್ಕಳು ನಾವು. ನಾನೇ ಊರ್ಮಿಳಾ, ನೀನು ಚಾರುಮತಿ. ಹೌದೌದು ಅಲ್ವಾ? ಅಕ್ಕ ತಂಗಿ ಅಂದ್ರೆ ಹೇಗಿರ್ಬೇಕೆನ್ನುವ ಹಾಗೆ ಲೋಕಕ್ಕೆ ನಾವು ಆದರ್ಶನಾಗಿದ್ದೇವೆ ಅಲ್ವೇ? ಅಷ್ಟು ಮಾತ್ರ ಅಲ್ಲ, ತಂದೆಯಲ್ಲಿ ಕೇಳುವುದಕ್ಕಿಂತ ಮುಂಚಿತವಾಗಿ ಸಕಲ ವಿದ್ಯಾಭ್ಯಾಸಗಳನ್ನ ಕಲಿಯುವುದಕ್ಕೆ ಅನುವು ಮಾಡಿಕೊಟ್ಟವರಾಗಿದ್ದಾರೆ ಅಲ್ವಾ? ಅದಲ್ಲದೆ ಹೆಣ್ಣು ಮಕ್ಕಳಾದವಳು ಲಲಿತ ಕಲೆಯನ್ನ ಕಲಿತುಕೊಳ್ಬೇಕಂತೆ. ಆ ಕಲೆಯನ್ನು ಕೂಡ ನಾವು ಆಕಿಸಿಕೊಳ್ಳುವುದಕ್ಕೆ ಅನುವನ್ನು ಕೊಟ್ಟವರಲ್ವೇ? ಹೌದಲ್ವೇ? ಹಾಗಾದ್ರೆ ಇಂದು ಏನೋ ಒಂದು ರೀತಿಯಾದಂತಹ ಬೇಸರ. ಅರಮನೆಯಲ್ಲಿ ಕುಳಿತು ನೋಡಿದ್ದನ್ನೇ ನೋಡ್ಬೇಕಲ್ವ ಎನ್ನುವ ಹಾಗೆ ಏನಾದ್ರೂ ಹೊಸತನ ಇರ್ಬೇಕಾದ್ರೆ ಇವತ್ತು ನೂತನ ಆಗಬೇಕು. ಅದಕ್ಕಾಗಿ ನಿನ್ನಲ್ಲಿಯೇ ಹೇಳ್ಬೇಕೆನ್ನುವಂತ ಉದ್ದೇಶದಿಂದ ಇಲ್ಲಿವರೆಗೆ ಬಂದಿದ್ದೇನೆ. ಏನಕ್ಕ? ಏನು ಗೊತ್ತೇ? ಏನು? ಸೋದರಿ ಸುಂದರಿ ಸೋದರಿ
ಸೋದರಿ ಮಧುವಲಿ ಮನೆ ಅರಳಿ ನಿಲ್ಲಲು ಮಧುರವಿರುವುದು ಹೋಗಿ ಬರುವ ಸುದೈಯ ನಮಗೆ ಅರಳಿ ನಿಲ್ಲಲು ಸುದೈಯನುಮಗೆ ಅರಳಿ ನಿಲ್ಲಲು ಸುದಯ ಸುಮಗಿರಲಿ ಬರುವಲ್ಲಿದೆ Let's go.
ಅಕ್ಕ, ಸೋದರಿ ನಿನ್ನ ಕಂಡಾಕ್ಷಣದಲ್ಲಿ ಆಶ್ಚರ್ಯವಾಗ್ತಾ ಇದೆ ನನಗೆ. ಯಾಕೆ? ಯಾವತ್ತೂ ಇಲ್ಲದಂತಹ ಉತ್ಸಾಹ ಇವತ್ತು ಉಂಟು ನಿನಗೆ. ನಿಜವಾಗಿ ಆದ್ರೆ ಇವತ್ತು ಉತ್ಸಾಹ ಇರಲಿಲ್ಲ, ಈಗ ಬಂದದ್ದಷ್ಟೇ ಅದು ಉತ್ಸಾಹ. ಹೌದಾ? ಯಾಕೆ? ಈಗ ನೆನಪಾಯ್ತು. ಏನು? ಇದುವೇ ವಸಂತ ಕಾಲ. ಆಹಾ. ಈ ವಸಂತ ಕಾಲದಲ್ಲೆಲ್ಲ ಹೊಸ ಹೊಸ ಈ ಪ್ರಕೃತಿ ರಮಣೀಯವಾಗಿ ಬೆಳಗುತ್ತದೆಯಂತೆ. ಆ. ಅಂತಹ ಪ್ರಕೃತಿಯನ್ನು ಕಾಣಬೇಕು. ಈ ಉದ್ದೇಶದಿಂದ ಆ. ನಿನ್ನಲ್ಲಿ ಬಂದು ಹೇಳ್ಬೇಕು ತಂಗಿ, ಏನಂತ? ನಾವಿಬ್ಬರು ಸೇರಿಕೊಂಡು ವನವಿಹಾರಕ್ಕೆ ಬೇಕಾಗಿ ಆ. ತೆರಳಿ ಹೋಗೋಣ. ಅಲ್ಲಿರುವಂತಹ ಕಾನನಲ್ಲಿರುವಂತಹ ಸುಮಗಳೆಲ್ಲವನ್ನು ಕೊಯ್ಯೋಣ. ಆ. ಮಾತ್ರವಲ್ಲ, ಮತ್ತೆ ಕುಳಿದು ಕುಪ್ಪಳಿಸುವಂತಹ ಮೃಗ ಸಂಕುಲವನ್ನು ನೋಡಿ ಆನಂದವನ್ನು ಪಡೋಣ ಅಲ್ವಾ? ಹೌದೌದು. ಅರಳಿ ನಿಂತಿರುವಂತಹ ಸುಮಗಳನ್ನೆಲ್ಲ ಕೊಯ್ದು ಮಾಲೆ ಮಾಡಿ ಮುಡಿಗೆ ಏರಿಸಿಕೊಳ್ಳೋಣ. ಆ. ಜಲಕ್ರೀಡೆಯನ್ನು ಆಡುವ. ಹೀಗೆಲ್ಲ ಮನದಲ್ಲಿ ಬಯಕೆ ಹುಟ್ಟುತ್ತಾ ಇದೆ. ಆ. ಹಾಗಾಗಿ ನಿನ್ನಲ್ಲಿ ಒಂದು ಒಪ್ಪಿಗೆ ಕೇಳೋದು. ಒಪ್ಪಿಗೆ? ಏನ್ ನಿನಗೆ ಆಸಕ್ತಿ ಉಂಟ ಬರ್ಲಿಕ್ಕೆ? ಅಕ್ಕ, ನೀನು ಕರೆದ ಕ್ಷಣದಲ್ಲಿ ಬರುವುದಿಲ್ಲ ಎನ್ನುವುದಾಗಿ ಹೇಳುವುದಕ್ಕೆ ಸಾಧ್ಯ ಉಂಟೆ? ಇಲ್ವಾ? ನೀನು ಎಲ್ಲಿಗೆ ಹೋಗ್ತೀಯ ಅಲ್ಲಿ ನಾನೂ ಕೂಡ ಇದ್ದೇನೆ. ಇದ್ಯಾ? ಹೌದೌದು. ಆಯ್ತು. ಗೊಂಡಾರಣ್ಯರಲ್ಲಿ ಸಿಕ್ಕ ಸಿಕ್ಕ ಮೃಗ ಪಕ್ಷಿಗಳನ್ನೆಲ್ಲ ತಿಂದು ಕಾಲವನ್ನು ಕಳೆಯುವವರಾರು ನಿತ್ಯ ವಿಧಿಗಳನ್ನೆಲ್ಲ ಪೂರೈಸಿದ್ದೇನೆ. ಉದಾರಾಂತಿ ವಾದಿಸ್ತಾ ಇದ್ದೀನಿ. ಬೇಟೆಯನ್ನು ಆಡ್ಬೇಕು. ಆದಷ್ಟು ಬೇಗ ಸುಲಲಿತ
ನೋಡೆ ಸೊಗಸಿದೆ ಪುರ ನೋಡ ಸೊಗಸಿದೆ ನೋಡದಾಗಿ ಸೊಲಿದಾಗಿ ನೋಡದಾಗಿ ಸೊಲಿದಾಗಿ ಸೊಗಸಿದೆ
ಒಂದು ಮುಖ ಅಂತ ಬೇಕು. ಏನು ನಿಮಗೆ ಮುಖ ಇದ್ದೇ ಅಲ್ವ ನೀನು ಸುಮ್ಮನೆ? ಯಾಕೆ? ಮುಳ್ಳಿನ ಮುಖದವನೇ ಅವನಿಗೆ ಅವನು ಕಣ್ಣಲ್ಲಿ ಮೂಗಿಯಲ್ಲಿ ಯಾವುದು ಗೊತ್ತಾಗುದು? ನಮ್ಮ ಮುಖದಲ್ಲಿ ಇದೇ ಚಂದ. ನಮ್ಮ ನಿಮಗೆ ಅದು ಚಂದ ಆಗಿರಬಹುದು, ಮತ್ತೆ ನಮಗೆ ರಕ್ಕಸರ ಹಾಗೆ ಕಾಣ್ತಾ ಇದ್ದಾರೆ. ನಿನ್ನ ಮುಖವನ್ನ ಕನ್ನಡಿಯಲ್ಲಿ ನೋಡಿಕೊಂಡಿದ್ದೀಯಾ? ಕನ್ನಡಿ ಅದೇ ಒಡೆದು ಹೋದಿತ್ತು. ಅದೇ ರೂಪವಂತ. ಅದು ನೀನು ಹೇಳಿಕೊಳ್ಳುದಷ್ಟೇ. ಮತ್ತೆ ಯಾರು? ನಾವು ಅರಸನ ಮಕ್ಕಳು ನಾವು. ನಿಮಗೆ ಬೇಕಾದ್ರೆ ಕಾಡಿನಲ್ಲಿ ಯಾವುದಾದ್ರೂ ಒಂದು ಬೇಡತ್ತಿದ್ರೆ ಅವಳನ್ನು ಮದುವೆ ಆಗಿ ನಮ್ಮ ತಂಟೆಗೆ ಬಂದ್ರೆ ಉಂಟಲ್ವಾ ಅಲ್ಲೂ ಅಲ್ಲಿ ಕುಡಿದರೆ ತೋರಿಸಿಕೊಟ್ಟಂತಹ ವೀರ ನೀನು ಯಾರು? ಗಜಾಸುರ ಎಂಬುದಾಗಿ ಕಾಣುತ್ತಾ ಇರುವಂತಹ ಕಾಲಕ್ಕೆ ಸರ್ವಾಧಿಕಾರಿಯಾಗಿದ್ದೇನೆ. ಬರುವುದಿಲ್ಲ ನೀವು ಬರುವ ವಿಚಾರ ಹೇಗೆಂಬುದಾಗಿ ಹುಟ್ಟಿನಲ್ಲಿ ರಕ್ಕಸ ಇರಬಹುದು, ಹಾಗೆಂದು ರಾಕ್ಷಸಿ ಪ್ರವೃತ್ತಿಯನ್ನೇ ಮಾಡಬೇಕು ಎನ್ನುವುದಾಗಿ ಹೇಳಿದ್ದಿಲ್ವಲ್ಲ? ನೀನು ಮಾಡುವುದಕ್ಕೆ ಹೊರಟಿರುವುದು ಪಾಪದ ಕೆಲಸ. ಇವರನ್ನು ಕೆಳಕಿದೆ ಎಂದಾದರೆ ರೌರವ ನಲಕಕ್ಕೆ ಇಳಿಯುತ್ತಿ. ಪಡೆಯುವಂತಹ ಕಾಲಕ್ಕೆ ದಾರಿಯ ಮಾರ್ಗಕ್ಕೆ ಅಡ್ಡವಾಗಿ ಬಂದೆಯ ಮೊದಲಾಗಿ ನಿನ್ನನ್ನು ತಿದ್ದೆ ಅವರನ್ನು ಹಾಗೆಂದು ಮಾತಾಪಿತ ಗಮನಕ್ಕೆ ಬಾರದೆ ಈ ಹೊತ್ತಿಗೆ ಈ ದಾರಿಯನ್ನು ಹಿಡಿದು ಬಂದಿದ್ದೀರಿ ಎನ್ನುವುದೇ ಸತ್ಯ. ಎಲ್ಲಿಯಾದರೂ ನಾನು ಬರುವುದು ತಡವಾಗುತ್ತಾ ಇದ್ದೆ. ಮಾನವ ಹೋಗಿದ್ದು ಪ್ರಾಣ ಹೋಗ್ತಿತ್ತು, ನಿಮ್ಮ ಬದುಕೇನಾಗ್ತಿತ್ತು. ಇನ್ನಾದರೂ ಕೂಡ ಜಾಗ್ರತೆಯಿಂದ ಹೆತ್ತವರ ಮಾತನ್ನು ಎದುರಿಸದೆ ಎದುರುತ್ತರ ಕೊಡದೆ ಸುಖದಿಂದ ಬಾಳು ದಾರಿಯನ್ನು ಹಿಡಿಯಿರಿ. ಸರಿ, ಸಂಚರಿಸುತ್ತಾ ನನ್ನಲ್ಲಿರುವಂತಹ ಜ್ಞಾನವನ್ನು ಬೋಧಿಸ್ತಾ ಮುಂದುವರಿಯುತ್ತೇನೆ. ಹರನಿಂದ ನುಡಿಯಾದೆ ಹಲವು ಪುರಗಳ ದಾಟಿ ಪರೀಕ್ಷಿಸಿದ ಬಂದು ನಿಜ ನಿಜ
ಪರಶಿವನೇ ನನಗಾಡಿದಂತಹ ಮಾತು. ಹೋಗು, ನಿನ್ನ ಹುಟ್ಟೂರನ್ನು ಸೇರು, ಅಲ್ಲಿ ಧರ್ಮಬೋಧೆಯನ್ನು ಮಾಡು ಎನ್ನುವುದಾಗಿ ಬಂದು ನೋಡುವುದೇನನ್ನು? ಎಲ್ಲ ಕಡೆಯೂ ಅಜ್ಞಾನದ ಅಂಧಕಾರವೇ ಕವಿದಿದೆ. ಎಲ್ಲರೂ ಕೂಡ ದಾರಿ ತಪ್ಪಿ ವ್ಯವಹರಿಸುತ್ತಾ ಇದ್ದಾರೆ. ಹಾಗಾಗಬಾರದು. ಇಲ್ಲಿರುವವರಲ್ಲಿ ಜ್ಞಾನದ ಬೀಜವನ್ನು ಬಿತ್ತಬೇಕು, ಜನರಲ್ಲಿ ಭಕ್ತಿ ಶ್ರದ್ಧೆ ಹುಟ್ಟಬೇಕು. ಹಾಗಾಗಬೇಕು ಅಂತಾದ್ರೆ ಇಲ್ಲಿ ಒಂದು ಶ್ರದ್ಧಾ ಕೇಂದ್ರ ನಿರ್ಮಾಣ ಆಗಬೇಕು. ಹಾಗಾಗಿ ಹರಿಯುವಂತಹ ನಂದಿನಿಯ ತಟದಲ್ಲಿರುವಂತಹ ಗಿರಿಯನ್ನು ಹತ್ತಿ ಸುತ್ತಲೂ ನೋಡುವಾಗ, ಹೌದು, ಇಲ್ಲಿಯೇ ಒಂದು ಯೋಗ್ಯವಾದಂತಹ ಹರನ ಮಂದಿರವನ್ನು ನಿರ್ಮಿಸಬೇಕು ಎನ್ನುವುದಾಗಿ ಮನ ಮಾಡಿದೆ. ಹಾಗೆ ಇಲ್ಲಿಯ ಸ್ಥಳವನ್ನು ಶುದ್ಧೀಕರಿಸಿದಾಗ ಒಂದೆರಡೆಯಲ್ಲಿ ಶಿವಲಿಂಗವೊಂದು ಗೋಚರವಾಯಿತಲ್ಲ. ಹೌದು, ಹರನ ಸಂಕಲ್ಪವೇ ಇದು ಇರಬೇಕು. ಸರಿ, ಇಲ್ಲಿಯೇ ಹರನಿಗೆ ಯೋಗ್ಯವಾದಂತಹ ಆಲಯವನ್ನು ನಿರ್ಮಿಸಿ ಧರ್ಮಬೋಧೆಯನ್ನು ಮಾಡುತ್ತಾ ಇರ್ತೇವೆ, ನೋಡೋಣ. ನಮ್ಮ ಚಾನಲ್ನಲ್ಲಿ ಬರುವ ವಿಡಿಯೋಸ್ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ನಮ್ಮನ್ನು ಬೆಂಬಲಿಸಿ. ಯಕ್ಷಗಾನ ಗೆಲ್ಗೆ.